ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ ನಿಮ್ಗೆ ಗೊತ್ತೇ ಇದೆ, ಮಸಾಲೆಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಮಸಾಲೆ ದಟ್ ಈಸ್ ಅರುಣಾ ಮಸಾಲೆಗಳು. ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಅಡುಗೆಯಲ್ಲಿ ವಿಧ ವಿಧವಾದಂತಹ ಬಗೆ ಇರುತ್ತೆ. ಬಟ್ ಪ್ರತಿಯೊಂದು ಅಡುಗೆ ನಾಲಿಗೆಗೆ ಹಿಡಿಸಬೇಕಾದ್ರೆ ಆ ಅಡುಗೆ ಮಾಡಿದಂತಹ ಕೈ ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ಬೇಕಾಗತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸೂಪರ್ ಆದಂತಹ ಕೈ ರುಚಿಯ ಒಂದು ಹೊಸ ರೆಸಿಪಿ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶ್ರೀಮತಿ ವಿದ್ಯಾ ಶೆಣೈ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಆರಾಮ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಎರಡನೇ ಸಲ ಬರೋದಕ್ಕೆ ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ, ಅದು ಖುಷಿ ಕಾಣ್ತಾ ಇದೆ ನಿಮ್ಮ ಮುಖದಲ್ಲಿ. ಮತ್ತೆ ಹೇಗೆ ನಡೀತಾ ಇದೆ ಈಗ ದೈನಂದಿನ ಚಟುವಟಿಕೆಗಳೆಲ್ಲ? ಸೂಪರ್ ಆಗಿ ನಡೀತಾ ಇದೆ. ಸೊ ಏನು ಅಡೆತಡೆ ಇಲ್ಲ, ನಾವು ಎಣಿಸಿದಾಗೆ ನಡೀತಾ ಇದೆ ಅಲ್ವಾ? ಚೆನ್ನಾಗಿ ನಡೀತಾ ಇದೆ. ಸೊ ಅದರ ಜೊತೆಗೆ ಇವತ್ತು ನಮ್ಮ ಅಡುಗೆ ಮನೆಗೆ ಮತ್ತೊಮ್ಮೆ ಬಂದಿದ್ದೀರಾ, ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ಹೊಸದಾದಂತಹ ಅಡುಗೆ ನಿಮ್ಮ ಹತ್ರ ಕಲಿಯೋದು ಕೂಡ ನಮಗೂ ಒಂದು ಖುಷಿನೇ. ನಮ್ದು ಮಾತ್ರ ಅದು ಓಲ್ಡ್, ನಾವು ಅದಕ್ಕೆ ಹೊಸ ಅಂತ ಹೇಳೋದಿಲ್ಲ. ದಾಳಿ ತವೆ ಡೈಲಿ ಮಾಡ್ತಾರೆ ಬೇಕಾದ್ರೆ. ಓಕೆ, ಸೊ ನೀವು ಮಾಡ್ತಾ ಇರೋದು ದಾಳಲ್ಲಿ ದಾಳ್ ತವೆ, ದಾಳ್ ಅಂತ ಹೇಳ್ತಾರೆ. ನಮ್ಮದ್ರ ಅದಕ್ಕೆ ದಾಳಿ ತೋಯ್ ಅಂತ ಹೇಳೋದು. ತೋಯ್ ದಾಳಿ ತೋವೆ ಅಂತ ಹೇಳ್ತಾರೆ ಬ್ರಾಹ್ಮಣರೆಲ್ಲ. ತವ್ವೆ ಅಂತ ಹೇಳ್ತಾರೆ. ದಾಳಿ ತೋಯ್ ನಮ್ಗೆ ಬೇಕೇ ಬೇಕು. ಕುಲದೇವರಿದ್ದಾರಲ್ಲ ಹಾಗೆ ಅಂತೆ. ದಾಳಿ ತೋಗೆ ನಮ್ಮದೆಲ್ಲ ಹೇಳೋದಕ್ಕೆ ಕುಲದೇವರಿದ್ದಾಗೆ, ಅದು ನಮ್ಗೆ ಬೇಕೇ ಬೇಕು ಊಟಕ್ಕೆ. ಅಂದ್ರೆ ಇದು ಒಂದು ಮ್ಯಾಂಡೇಟರಿ ಆದಂತಹ ರೆಸಿಪಿ ನಿಮ್ಮ ಊಟದಲ್ಲಿ. ಇದು ದಾಳಲ್ಲಿ ಮಾಡುವಂತದ್ದು ದಾಳಿ ತೋವೆ. ಅಂದ್ರೆ ನಾವು ಯೂಶುವಲಿ ತೋವೆ ಅಂತ ಹೇಳ್ತೇವೆ. ದಾಳ್ ಮತ್ತೆ ಮಿಕ್ಸ್ ಮಾಡಿ ರಸಂ ಸಹ ಮಾಡ್ತಾರೆ, ಮತ್ತೆ ಟೊಮೆಟೊ ಹಾಕಿ. ನಮ್ಗೆ ಖಾಲಿ ದಾಳಿದ್ದೇ ಬೇಕು. ಓಕೆ, ಇನ್ನೊಂದು ರೆಸಿಪಿ ಆಮ್ಲ ಗೊಜ್ಜು. ಆಮ್ಲ ಗೊಜ್ಜು, ಸಾಲ್ಟೆಡ್ ಆಮ್ಲ, ನೆಲ್ಲಿಕಾಯಿ ಗೊಜ್ಜು. ಅದೇ ಸಾಲ್ಟೆಡ್ ಉಪ್ಪಿಗಾಗಿ ಇರ್ತೇವಲ್ಲ, ಬ್ರೈಂಡ್ ಆಮ್ಲ ಅಂತ ಹೇಳ್ತಾರೆ. ವರ್ಷಗಟ್ಟಲೆ ಉಳಿತದೆ ಅದು ಆಮ್ಲ. ಅದನ್ನ ನಾವು ಬೇಕಾದಾಗ ಸಡನ್ ನಮ್ಗೆ ಏನು ಈಗ ಏನಿಲ್ಲ ಅದ್ರ ಎಮರ್ಜೆನ್ಸಿಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಬಂದಾಯ್ತು ಲಾಕ್ಡೌನ್, ಮನೆಯಲ್ಲೇ ಇರ್ತದಲ್ಲ, ಬ್ರೈಂಡ್ ಆಮ್ಲ ಗೊಜ್ಜು. ಸೊ ಉಪ್ಪು ನೀರಲ್ಲಿ ಹಾಕಿದಂತಹ ನೆಲ್ಲಿಕಾಯಿ ಗೊಜ್ಜು. ಓಕೆ, ಸೂಪರ್. ಹೋಗುವ ನಮ್ಮ ಕಿಚನ್ಗೆ ಮೇಡಮ್, ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ನೀವು ಹೇಳಿದ್ರಿ ಒಂದು ಮ್ಯಾಂಡೇಟರಿ ರೆಸಿಪಿ ನಿಮ್ಮ GSP ಎಲ್ಲ ಊಟದಲ್ಲಿ ಅಂತ ಹೇಳಿದ್ರಿ, ದಟ್ ಈಸ್ ದಾಳಿ ತೋವೆ ಅಂತ ಹೇಳಿದ್ರಿ. ಸ್ಟಾರ್ಟ್ ಮಾಡುವಲ್ವಾ ಅದನ್ನು? ಫಸ್ಟಿಗೆ ನಾವು ಅಂದ್ರೆ ಸ್ಟೀಮ್ ಮಾಡೋದು ಕುಕ್ಕರಲ್ಲಿ. ಓಕೆ, ಸೊ ಕುಕ್ಕರ್ ಇಡುವಾಗ ಅದರಲ್ವಾ? ಕುಕ್ಕರಲ್ಲಿ ಬೇಯಿಸಬೇಕು 3-4 ವಿಸಿಲ್. ಓಕೆ, ನೀರು ಹಾಕಬೇಕು. ನೀರು ಹಾಕ್ಬೇಕಾ? ಸೊ ಎಷ್ಟು ನೀರು ಬೇಕಾಗುತ್ತೆ? 3-4 ಕಪ್ ನೀರು ಹಾಕಬೇಕು. 1 ಕಪ್ ದಾಳಿಗೆ 4 ಕಪ್ ನೀರು. ಓಕೆ, ಸಾಕಾ? ಇಷ್ಟು ಸಾಕಾ ನೀರು? ಇನ್ನು ಸ್ವಲ್ಪ ಹಾಕಿ. ಒಬ್ಬೊಬ್ಬರಿದ್ದೇನೆ ಸೋಪ್ ಮಾಡ್ತಾರೆ ಅರ್ಧ ಗಂಟೆ ಸುಮ್ಮನೆ, ಅದು ಬೇಕಾಗಿಲ್ಲ. ಸಾಕು. ಸೊ ಇದಕ್ಕೆ ಬೇರೆ ಏನಾದರೂ ಹಾಕಿ? ಗ್ರೀನ್ ಚಿಲ್ಲಿನೂ ಹಾಕೋದು. ಗ್ರೀನ್ ಚಿಲ್ಲಿ ಬೇಯಿಸುವಾಗಲೇ ಅದು ಒಳ್ಳೆ ಇದಾಗ್ತದೆ. ಇಷ್ಟೇ ಇರೋದಾ? ಇಷ್ಟೇ ಇದೆ. ಓಕೆ, ಸೊ ಇದು ಮುಚ್ಚೋದಲ್ಲ? ವಿಸಿಲ್ ಇಡಿ. ಸೊ ಎಷ್ಟು ವಿಸಿಲ್ ಇದು ಕುಕ್ ಆಗಬೇಕಾದ್ರೆ? 4 ವಿಸಿಲ್ ಬರಬೇಕು ಮಿನಿಮಮ್. ಸೊ ಈ ತರ ನಿಮ್ಮ ಅಂದ್ರೆ ನೀವು ಮಾಡುವಂತಹ ಈ ಊಟಗಳಲ್ಲಿ ಕೆಲವೊಂದು ಪದಾರ್ಥಗಳು ಫಿಕ್ಸ್ ಆಗಿರುತ್ತೆ. ಇದು ಈ ತರದೇ ಇನ್ನು ಯಾವ್ದೆಲ್ಲ ಪದಾರ್ಥ ಅಂದ್ರೆ? ರಸಂ ಮಾಡ್ತೇವೆ, ಹುರುಳಿದ್ದು ಸಾರು ಮಾಡ್ತೇವೆ. ಹುರುಳಿದ್ದು ಸಾರು, ಕುಳಿತಾ ಕಡಿ ಅಂತ ಹೇಳೋದು. ಕುಳಿತ ಅಂತ ಹೇಳೋದು ಕ್ರಿಶ್ಚಿಯನ್ಸ್ನವರು ಕೂಡ ಕುಳಿತ ಅಂತ ಹೇಳ್ತಾರೆ. ಕುಳಿತಾ ಕಡಿ, ಕಡಿ ಅಂದ್ರೆ ಸಾರು ಹೇಳೋದು. ಸಾರು, ಓಕೆ.
ತುಂಬಾ ನಮ್ಮನೆ ಸಾರೆಲ್ಲ ಮಾಡ್ತಾರೆ. ಅಂದ್ರೆ ನಿಮ್ ಪರ್ಟಿಕ್ಯುಲರ್ ಹಬ್ಬಗಳಲ್ಲಿ ಅಥವಾ ಯಾವುದೇ ಒಂದು ದಾಳಿತವೆ ಬೇಕೇ ಬೇಕು. ಪ್ರತಿಯೊಂದು ಫಸ್ಟ್ ಇದು ನಂಬರ್ 1 ದಾಳಿತವೆ, ಅಲ್ಲಿಂದ ಸ್ಟಾರ್ಟ್ ಆಗೋದು ರೆಸಿಪೀಸ್. ದಾಳಿತವೆ, ಪೋಡಿ. ಇನ್ ಕೇಸ್ ನಿಮ್ಮ ಊಟದ ಪರಿಕ್ರಮಣೆ ಕೂಡ ಅದೇ ರೀತಿ ಇರುತ್ತೆ, ಒಂದೊಂದೇ ಸ್ವಲ್ಪ ಹಾಕ್ತಾ ಇರ್ತಾರೆ. 7-8 ಐಟಮ್ ಇರ್ತದೆ. ಅದರಲ್ಲಿ ಒಂದು ಪಲ್ಯ, ಒಂದು ಪೋಡಿ, ಒಂದು ಗೊಜ್ಜು. ಇದು ಒಂದು ಜಾಸ್ತಿ ಅಂತ ಹೇಳಿದ್ರೆ ಎಷ್ಟು ರೆಸಿಪಿ ಇರುತ್ತೆ ಒಂದು ಊಟದಲ್ಲಿ? ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಅದು ಅವರವರ ಖುಷಿ. 10 ಐಟಮ್ ಮಾಡ್ತಾರೆ, 12 ಐಟಮ್ಸ್ ಮಾಡ್ತಾರೆ. ಪತ್ರೊಡೆ, ಪೋಡಿ, ದೋಸೆ ಎಲ್ಲ ಮಾಡ್ತಾರೆ, ರೆಡ್ ದೋಸೆ ಎಲ್ಲ ಮಾಡ್ತಾರೆ. ಓಕೆ. ಈಗ ಈ ಪರ್ಟಿಕ್ಯುಲರ್ ಒಂದು ತೋವೆ ಯಾವ್ದ್ರ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್? ನೀರ್ ದೋಸೆ, ಇಡ್ಲಿ ಮತ್ತು ದಾಳಿತವೆ ಆಗ್ತದೆ. ಹೌದು. ನೀರ್ ದೋಸೆ ಮತ್ತೆ ಇಡಿಯಪ್ಪ ಬಂದು ಮಲಯಾಳ ಹೇಳ್ತಾರೆ ಸೇವಿಗೆ, ಶೆವೈ ಅಂತ ಹೇಳುದು. ಕನ್ನಡದಲ್ಲಿ ಶಾವಿಗೆ, ಒತ್ತು ಶಾವಿಗೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ದಾಳಿತವೆ ಬೇಕೇ ಬೇಕು ಅಲ್ವಾ? ಚೆನ್ನಾಗಿದೆ. ಏನ್ ಮಾಡ್ತೀರಾ ಮೇಡಮ್ ಫ್ರೀ ಟೈಮ್ ಇರುವಾಗೆಲ್ಲ? ಹಾಡೋದು, ಆನ್ಲೈನ್ ಮ್ಯೂಸಿಕ್ ಕ್ಲಾಸ್, ಯೋಗ. ಓಕೆ. ಹಾಡೋದು ಅಂತ ಹೇಳಿದ್ರೆ ತುಂಬಾ ಆಸಕ್ತಿ ಅಂತ ಕಾಣುತ್ತೆ. ತುಂಬಾ ಖುಷಿ ನನಗೆ. ಫುಲ್ ಡೇ ಬೇಕಾದ್ರೆ ಹಾಗಾದ್ರೆ ನಮಗೋಸ್ಕರ ಒಂದು ಹಾಡು ಹಾಡಿ. ಜಯ ಜಯ ಹೇ ಓಂಕಾರ, ಜಯ ಜಯ ಹೇ ಓಂಕಾರ, ಜಯ ಗಣನಾಯಕ, ಜಯ ವರದಾಯಕ, ಜಯ ಗಣನಾಯಕ, ಜಯ ವರದಾಯಕ, ಜಯ ಜಯ ಭುವನ ಸಾರಾ, ಜಯ ಜಯ ಭುವನ ಸಾರಾ, ಜಯ ಜಯ ಭುವನ ಸಾರಾ, ಜಯ ಜಯ ಹೇ ಓಂಕಾರ. ಬಸ್ತಿ ಕವಿತಾ ಶೆಣೈ ನನಗೆ ಸೂಪರ್ ಟೀಚರ್. ಒಳ್ಳೆ ಹಾಡು. ನಿಮ್ ಸ್ವರ ತುಂಬಾ ಚೆನ್ನಾಗಿದೆ. ಅಂಡ್ ಆನ್ಲೈನ್ ಕ್ಲಾಸಸ್ ಬೇರೆ ಕೊಡ್ತೀರಾ? ವೆರಿ ನೈಸ್. ಆಮೇಲೆ ಯೋಗ ಬೇರೆ, ಯೋಗ ಕ್ಲಾಸ್. ಮತ್ತೆ ಒಬ್ರು ನಾಗರಾಜ್ ಕಿಣಿ ಸರ್ ಅಂತಿದ್ದಾರೆ, ಅವ್ರು ಸಹ ತುಂಬಾ ಹೇಳಿಕೊಡ್ತಾರೆ. ಓಕೆ. ಗೋವಿಂದ ಗೋಪಾಲ ಹೇ ಚಿತ್ತ ಚೋರ ಗೋಪಾಲ, ಗೋವಿಂದ ಗೋಪಾಲ ಹೇ ರಾಧಾ ರಮಣ ಗೋವಿಂದ. ಸೊ 4-5 ವಿಸಿಲ್ ಆಯ್ತು ಮೇಡಮ್. ಸೊ ಆಫ್ ಮಾಡುವಲ್ಲ? ಓಕೆ. ತಣ್ಣಗಾಗ್ಲಿ ಹಾಗಾದ್ರೆ. ತಣ್ಣಗಾದ ನಂತರನೇ ಮಾಡ್ಲಿಕ್ಕೆ ಆಗುತ್ತೆ. ಓಕೆ. ಇಲ್ಲದ್ರೆ ಅದು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಕರೆಕ್ಟ್. ಒಳಗೆ ಬೇಯ್ತಾ ಇರ್ತದೆ, ಸ್ಟೀಮ್ ಅಲ್ಲಿ ಬೇಯುದಲ್ಲ. ಎಸ್ ಮೇಡಮ್. ಸೊ ತಣ್ಣಗ ಆಯ್ತು ಅಂತ ಕಾಣುತ್ತೆ. ಓಪನ್ ಮಾಡುವ, ಲಿಡ್ ಓಪನ್ ಮಾಡಿ ಮಾಡೋಲ್ಲ? ಎಸ್ ಮೇಡಮ್. ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು, ಅದು ಡ್ರೈ ಆಗಿದೆ. ಗ್ಯಾಸ್ ಹಚ್ಚಬೇಕಾ? ಸ್ವಲ್ಪ ಗ್ಯಾಸ್ ಹಚ್ಚಿ. ಓಕೆ. ಹಾಕ್ಲಿಯಾ? ಸೌಟಲ್ಲಿ ಸಾಕಾ? ಮಿಕ್ಸ್. ಸಾಕು, ತಗೊಳ್ಳಿ ಮೇಡಮ್. ಬೇಯ್ತೇವೆ. ಬೇಕಾದ್ರೆ ಒಂದು ಕೂಡ ಸ್ಟೀಮ್ ಮಾಡ್ಬೋದು, ಹೀಗೂ ಸಹ ಮಾಡ್ಬೋದಲ್ಲ? ಓಕೆ. ಅವರವರ ಇಂಟ್ರೆಸ್ಟ್ ಹೇಗೆ, ಇದಕ್ಕೆ ಉಪ್ಪು ಸ್ವಲ್ಪ ಆಡ್ ಮಾಡೋದು. ನನ್ಗನ್ಸುತ್ತೆ ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಗಳಲ್ಲಿ ಮಾಡಬಹುದು ಇದು ಅಲ್ವಾ? ಅರ್ಜೆಂಟ್ ಅಲ್ಲಿ ಇದೇ ಮಾಡೋದು. ದಾಳಿತೆ ಒಂದು ಉಪ್ಪಿನಕಾಯಿ ಇದ್ರೆ ಸಾಕ, ಹಪ್ಪಳ ಸಂಡಿಗೆ ಇದ್ರೆ ಸಾಕ ಹೇಳ್ತಾರೆ ಅಲ್ವಾ? ಬೇರೆ ಪದಾರ್ಥ ನಿಮ್ಮ. ಆಯ್ತು, ಇನ್ನು ಒಗ್ಗರಣೆ ಹಾಕೋದು. ಒಗ್ಗರಣೆ ಅಲ್ವಾ? ಸೊ ಒಗ್ಗರಣೆಗೆ ಇಟ್ಕೊಳ್ಳುವ ಹಾಗಾದ್ರಲ್ವಾ? ಫಸ್ಟಿಗೆ ಎಣ್ಣೆ ಹಾಕ್ಬೇಕಾ? ಸನ್ಫ್ಲವರ್ ಎಣ್ಣೆ ಅಲ್ಲ, ಕೊಲೆಸ್ಟ್ರಾಲ್ ಫ್ರೀ ಅಲ್ಲ. ನಿಮ್ಗೆ ಗೊತ್ತಿದೆ ಅಲ್ವಾ? ನಾನು ಹೇಳ್ಬೇಕಂತಲೇ ಇಲ್ಲ, ಇದು ಕರೆಕ್ಟ್. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಭರಿತದಂತಹ ಎಣ್ಣೆ, ಕೊಲೆಸ್ಟ್ರಾಲ್ ಫ್ರೀ, ಅದರ ಜೊತೆಗೆ ಎಂತ ಮಾಡಿದ್ರು ಟೇಸ್ಟಿ ಆಗಿರುತ್ತೆ. ಸಾಕಾ? ಸ್ವಲ್ಪ ಹಾಕಿ. 2 ಸ್ಪೂನ್ ಮಸ್ಟರ್ಡ್ ಸೀಡ್ಸ್. ಮತ್ತೆ ಹಿಂಗು ಹಾಕಿದ್ರೆ, ಹಿಂಗು ಒಗ್ಗರಣೆಗೂ ಹಾಕ್ಬೋದು, ಖಾಲಿ ಬೇಕಾದ್ರೆ ಹಾಕಬಹುದು. ಒಗ್ಗರಣೆಗೆ ಹಾಕಿದ್ರೆ ಚಂದ ಅರೋಮಾ ಬರುತ್ತೆ. ರೆಡ್ ಚಿಲ್ಲಿ ಪೌಡರ್. ಸೊ ಇದು ಯಾವ್ದಕ್ಕೆ ಹಾಕ್ಲಿ? ಇದಕ್ಕೆ ಹಾಕ್ಲಿಯಾ? ಅಂದ್ರೆ ಇದಕ್ಕೆ ಸ್ವಲ್ಪ ಹಾಕಿದೇವಲ್ಲ ಗ್ರೀನ್ ಚಿಲ್ಲಿ. ಹೌದು. ಸ್ವಲ್ಪ. ಸೊ ಎಷ್ಟು ಬೇಕಾಗುತ್ತೆ? 1 ಸ್ಪೂನ್. ಸಾಕಲ್ಲ? ಆಯ್ತಾ? ಆಯ್ತು. ಆಫ್ ಮಾಡುದಾ?
ಮತ್ತೇನಾದ್ರೂ ಆಡ್ ಮಾಡ್ಬೋದು, ಕಾರಿಯಂಡರ್ ಲೀವ್ಸ್, ಕರಿ ಲೀವ್ಸ್, ಅದೆಲ್ಲ ಮಾಡ್ಬೋದು. ಅದೆಲ್ಲ ಸಿಕ್ಕದೆ ಕೆಲವೊಂದೆಲ್ಲ ಸಿಕ್ಕಾಕೊಳ್ತೇವೆ ಬಾಯಿಗೆ, ಬೇಡ ಆದ್ರೂ ಬೇಡ, ಬೇಕಾದ್ರೂ ಹಾಕ್ಬೋದು. ಸೊ ಇದು ರೆಡಿ ಆಯ್ತು, ರೆಡಿ ಆಯ್ತು, ಹಾಕ್ತಾ ನೀವೇ ಹಾಕಿ ಮೇಡಮ್. ನಾನು ಒಗ್ಗರಣೆ ಎಷ್ಟು ತನಕ ಹಾಕಿಲ್ಲ, ನೀವೇ ಹಾಕಿ. ನಿಮ್ ಕೈ ರುಚಿಯಲ್ಲೇ ಹಾಕಿದ್ರೆ ಯಾವಾಗ್ಲೂ ಚೆನ್ನಾಗಿ. ಈಗ ಓಕೆ ರೆಡಿ. ಒಂದು ರೈಸ್ ಮಾಡಿದ್ರೆ ರೆಡಿ ಅಲ್ವಾ ಊಟಕ್ಕೆ? ಎಸ್, ಆಫ್ ಮಾಡ್ಲಿಯಾ ಗ್ಯಾಸ್? ಎಸ್, ಡನ್, ರೆಡಿ ಆಗಿದೆ. ನಾನೀಗ ಸರ್ವಿಂಗ್ ಬೌಲಿಗೆ ಹಾಕ್ತೇನೆ. ಸೊ ನೀವೇನು ಹೇಳಿದ್ರಿ ಇದಕ್ಕೆ ಹೆಸರು? ದಾಳಿ ತಾಯ್. ದಾಳಿ ತಾಯ್. ಸೊ ಯೂಶುವಲಿ ತೋವೆ ಅಂತ ಹೇಳ್ತೇವೆ. ಓಕೆ, ದಾಳಿ ತಾಯ್ ಅಂದ್ರೆ ನಮ್ಮಲ್ಲಿ ಅದು. ಮತ್ತೊಂದು ಹೇಳ್ತಾರೆ ಅದಕ್ಕೆ, ದಪ್ಪ ದಾಳಿ ತಾಯಿಗೆ DDT, ದಾಟು ದಾಳಿ ತಾಯ್. ಕೆಲವರಿಗೆ ದಪ್ಪ ಬೇಕು, ಕೆಲವರಿಗೆ ಇದು ಸ್ವಲ್ಪ ದಪ್ಪ ದಾಳಿ ತಾಯ್ DDT. ಓಕೆ, ಅಲ್ಲ ಈ ತರ DDT ಮಾಡಿದೀರಾ ಅಂತ ಕೇಳ್ತಾರೆ, ಮಂಗಳೂರಲ್ಲಿ ಜಾಸ್ತಿ ಹೇಳುದು ಅದು. DDT ಮಾಡಿದೀರಾ? ಏನಪ್ಪ DDT ಅಂದ್ರೆ? ದಾಟು ದಾಳಿ ತಾಯ್. ಈಗ ಇದು DDT ಯಾ? ಇದು ಈಗ DDT ನಿಮಗೋಸ್ಕರ ದಾಟು ದಾಳಿ ತಾಯ್. DDT ಅಂತ ಹೇಳೋದು ಬೇಡ, ದಾಟು ದಾಳಿ ತಾಯ್ ಹೇಳುವ. ಎಸ್ ಮೇಡಮ್, ಥ್ಯಾಂಕ್ ಯು. ದಾಟು ದಾಳಿ ತಾಯ್. ಎಸ್. ಸೊ ವೀಕ್ಷಕರೇ, ದಾಳಿ ತಾಯ್ ಅಂತ ಹೇಳಿದ್ರು, ಅಂದ್ರೆ ತೋವೆ ಯೂಶುವಲಿ. ವೆರಿ ಸಿಂಪಲ್. ಸೊ ಮಧ್ಯಾಹ್ನ ಹೊತ್ತಿಗೆ ಏನೂ ಪದಾರ್ಥ ಇಲ್ಲ ಅಂತ ಹೇಳಿದ್ರೆ ಈ ದಾಳ್ ಅಂತ ಇದ್ರೆ ಇದರಲ್ಲಿ ರಪಕ್ಕ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದಂತ ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ದಾಳಿ ತಾಯ್ ತಯಾರಿಸುವ ವಿಧಾನ. ಮೊದಲು ತೊಗರಿಬೇಳೆಗೆ ಮುಳುಗುವಷ್ಟು ನೀರು, 4 ರಿಂದ 5 ಹಸಿಮೆಣಸು ಹಾಕಿ 4 ರಿಂದ 5 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಹಿಂಗು, ಅರುಣಾ ಮೆಣಸಿನ ಪುಡಿ ಹಾಕಿ ಒಗ್ಗರಣೆ ತಯಾರಿಸಿ ಬೇಳೆಗೆ ಸೇರಿಸಿ. ಈಗ ಬಿಸಿ ಬಿಸಿಯಾದ ಕೊಂಕಣಿ ಸ್ಪೆಷಲ್ ದಾಳಿ ತಾಯ್ ಸವಿಯಲು ಸಿದ್ಧ. ಸೊ ಹಾಗೇನೆ ಈ ದಾಳಿ ತೋವೆಯನ್ನು ಡೆಫಿನೆಟ್ಲಿ ಪೋಸ್ಟ್ ಮ್ಯಾನ್ ತೂರ್ ದಾಲ್ ಇದರಲ್ಲೂ ನೀವು ಮಾಡ್ಕೊಳ್ಬಹುದು, ಬೆಸ್ಟ್ ಆಗುತ್ತೆ. ಎಸ್, ಅಫ್ಕೋರ್ಸ್. ನೆಕ್ಸ್ಟ್ ಈ ಉಪ್ಪು ನೀರಲ್ಲಿ ಹಾಕಿದಂತಹ ನೆಲ್ಲಿಕಾಯಿಯ ಗೊಜ್ಜು ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಇದನ್ನ ಅಂತ ಹೇಳಿ ಸ್ವಲ್ಪ ಹೊತ್ತು ನೀವು ಕಾಯಬೇಕು. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭದ್ರಾವತಿಯ ಒನ್ ಆಫ್ ದಿ ಬೆಸ್ಟ್ ಕುಚಲಕ್ಕಿ ಅಂತ ಹೇಳ್ತಾರೆ, ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ 40 ವರ್ಷಗಳ ಇತಿಹಾಸ ಇರುವಂತಹ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಸೊ ದಾಳಿ ತೋವೆ ಸೊ ಅದು ರೆಡಿ ಆಗಿದೆ. ಸೊ ನೆಕ್ಸ್ಟ್ ನೆಲ್ಲಿಕಾಯಿ, ಅದು ಕೂಡ ಉಪ್ಪು ನೀರಲ್ಲಿ ಹಾಕಿದಂಥ ನೆಲ್ಲಿಕಾಯಿ ಗೊಜ್ಜು ಅಂತ ಹೇಳಿದ್ದಾರೆ. ಬನ್ನಿ. ಎಸ್ ಮೇಡಮ್. ಸೊ ನೆಲ್ಲಿಕಾಯಲ್ಲಿ ನೀವು ಅದಕ್ಕೆ ಹೇಳಿದ್ರಿ ಆಮ್ಲ ಗೊಜ್ಜು, ಅವಳ ಗೊಜ್ಜು ಅಂತ ಹೇಳ್ತಾರೆ. ಅವಳು ಅಂದ್ರೆ ಆಮ್ಲ, ಅವಳ ಅಂದ್ರೆ ಅದು ಕೊಂಕಣಿ ಭಾಷೆಯಲ್ಲಿ ಅಲ್ವಾ? ಅವಳ ಗೊಜ್ಜು ಕರಿಗೋ ಬೇಗ ಆಗ್ತದೆ ಅಂತ ಎಲ್ಲ ರೆಡಿ ಇರ್ತದಲ್ಲ ಮನೆಯಲ್ಲಿ, ಏನು ಪರ್ಚೇಸಿಂಗ್ ಮಾಡೋದಿಲ್ಲ. ಕರೆಕ್ಟ್. ಅಂಡ್ ಇದು ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಎಷ್ಟೋ ಸಮಯಗಳ ಕಾಲ ಇರುತ್ತೆ? 2 ವರ್ಷವರೆಗೆ ಮ್ಯಾಕ್ಸಿಮಮ್ ಇಡಬಹುದು ಅಲ್ವಾ? 2 ವರ್ಷ ಇಡಬಹುದು. ಏನಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ತೆಗೆದು ಮಾಡ್ಕೊಳ್ಬಹುದು, ಅಥವಾ ಈ ತರನು ತಿನ್ಬಹುದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ತಿನ್ಬಹುದು. ಅದೇ ಈಗ ನೋಡಿ, ಕೆಲವರಿಗೆ ವಾಂತಿ ವಾಮಿಟಿಂಗ್ ಆಗುವಾಗ ಇದೊಂದು ಪೀಸ್ ತಿಂದ್ರೆ ಕೂಡಲೇ ಸ್ಟಾಪ್ ಆಗುತ್ತೆ ಅಲ್ವಾ? ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹೇಗೆ? ಫಸ್ಟಿಗೆ ಒಂದು ಮಿಕ್ಸಿಯಲ್ಲಿ ಇದನ್ನ ಹಾಕೊಳ್ಳೋದು, ಕೋಕೋನಟ್. ಸೊ ಕೊಬ್ಬರಿ ಹಾಕುದಾ ಅಥವಾ ತೆಂಗಿನಕಾಯಿ ತುರಿ ಹಾಕುದಾ? ಎರಡನ್ನೂ ಹಾಕಬಹುದು. ಓಕೆ. ಆಮೇಲೆ ಸ್ವಲ್ಪ ಇದು ಗಾರ್ಲಿಕ್, ಬೆಳ್ಳುಳ್ಳಿ ಎಷ್ಟು ಬೇಕಾಗುತ್ತೆ? ಒಂದು 7-8 ಕ್ಲೋವ್ಸ್. ಜಾಸ್ತಿ ಹಾಕಿದ್ರೆ ಜಾಸ್ತಿ ಟೇಸ್ಟ್. ಓಕೆ. ರೆಡ್ ಚಿಲ್ಲಿ ಪೌಡರ್. ಸೊ ಇದು ಅರುಣಾದವರ ಮೆಣಸಿನ ಹುಡಿ, ಟೇಸ್ಟಿಗೂ ಒಳ್ಳೇದು ಬರುತ್ತೆ. ಇದು ಸಾಕಾ? ಮತ್ತೆ ಆಮ್ಲವನ್ನು ಕಟ್ ಮಾಡಿ ಹಾಕುವುದು. ಸೊ ಇದು ಕೈಯಲ್ಲೇ ಬರುತ್ತೆ, ಅದು ಸ್ಮೂತ್ ಆಗಿರ್ತದಲ್ಲ, ಮಧ್ಯದಲ್ಲಿ ಬೀಜ ಇರ್ತದೆ. ಸೊ ಇದು ನೀವು ಮನೆಯಲ್ಲೇ ಹಾಕಿರುವಂತದ? ಮನೆಯಲ್ಲಿ ಹಾಕಿರೋದು. ಎಷ್ಟು ಸಮಯ ಆಯ್ತು ಇದು? ಇದೊಂದು 6 ಮಂತ್ ಆಯ್ತು. ಓಕೆ. ಸೊ ಇದು ಒಂಥರ ಚಟ್ನಿ ತರ ಬರುತ್ತೆ. ಹೇಗೆ? ಚಟ್ನಿ ಗುಜ್ಜೋದೆ, ಕುಕಿಂಗ್ ವಿದೌಟ್ ಫೈರ್ ತರ. ಫೈರ್ ಇಲ್ಲ. ಉಪ್ಪು ಹಾಕ್ಲಿಕ್ಕಿಲ್ಲ, ಇದರಲ್ಲೇ ಸಾಲ್ಟ್ ಇರುತ್ತೆ. ಸಾಕಾ? ಸಾಕು.
ಓಕೆ ನೀರು ಬೇಕಾದಕ್ಕೆ ನೀರು ಬೇಡ ಒಂದು ಸ್ವಲ್ಪ ನೀರು ಬೇಕಾಗ್ಬೋದು ಅಂದ್ರೆ ಅದು ಸ್ವಲ್ಪ ಹಾಕುವಲ್ಲ ತಿರುಗಬೇಕಲ್ಲ ಅಷ್ಟೇ ಸ್ವಲ್ಪ ಆಕ್ಚುಲಿ ಇದು ಡ್ರೈ ಮಾಡೋದು ಸಾಕಾ ಸಾಕು ಎಸ್ ಮೇಡಮ್ ಸಾಕಲ್ವಾ ರೆಡ್ ಚಿಲ್ಲಿ ಬೇಕಾದ್ರೆ ಹಾಕ್ಬೋದು ಒಬ್ಬೊಬ್ಬರಿಗೆ ಜಾಸ್ತಿ ಸ್ಪೈಸಿ ಖಾರ ಬೇಕಾದ್ರೆ ಹಾಕ್ಬೋದು ರುಚಿ ನೋಡಿ ಹಾಕ್ಬೋದು ಬೇಡ ಜಾಸ್ತಿ ಖಾರನೂ ಒಳ್ಳೆದಲ್ಲ ಅಲ್ಲ ಹೌದು ಹೌದು ಮೀಡಿಯಂ ಖಾರ ಆಯ್ತು ಹಾಗಾದ್ರೆ ಅದು ರೆಡಿ ಓಕೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಪಾತ್ರೆಗೆ ಹಾಕೋದು ಸೊ ದಿಢೀರ್ ಆಗತ್ತೆ ಹಾಗಾದ್ರೆ ದಿಢೀರ್ ಅದು ಬೇಗನೆ ಸೊ ಇದಕ್ಕೆ ಬೇರೆ ಏನಾದ್ರೂ ಇಂಗ್ರೀಡಿಯೆಂಟ್ ಇನ್ನೂ ಸ್ವಲ್ಪ ರುಚಿ ಬರ್ಲಿಕ್ಕೆ ಏನಾದ್ರೂ ಹಾಕ್ಬೋದಾ ಬೇರೆ ಏನಾದ್ರೂ ಗೊತ್ತಾಗಲ್ಲ ನಮ್ಗೆ ನಾವು ಇಷ್ಟೇ ಮಾಡೋದು ಓಕೆ ಓಕೆ ಆನಿಯನ್ ಹಾಕ್ತಾರೆ ಕೆಲವರು ನಮ್ಗೆ ಗೊತ್ತಾಗೋದಿಲ್ಲ ಡಿಕ್ಸನ್ ಅವರೇ ನಿಮಗಾಗಿ ಆಮ್ಲಾ ಗೊಜ್ಜು ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಾರಿ ಫಾಸ್ಟ್ ಮಾಡಿಕೊಟ್ರಿ ಓಕೆ ಎಸ್ ಸೊ ವೀಕ್ಷಕರೇ ಆಮ್ಲಾ ಗೊಜ್ಜು ಅಂದ್ರೆ ಉಪ್ಪು ನೀರಲ್ಲಿ ಹಾಕಿದಂತಹ ನೆಲ್ಲಿಕಾಯಲ್ಲಿ ಮಾಡಿದಂತಹ ಗೊಜ್ಜು ಫಾಸ್ಟ್ ಆಗುತ್ತೆ ಸೊ ಏನೂ ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಹೊತ್ತಿಗೆ ಊಟಕ್ಕೆ ಇದಂತೂ ಸಖತ್ತಾಗುತ್ತೆ ಯಾವ ರೀತಿ ಮಾಡ್ಕೊಳ್ಳೋದಂತ ಒಮ್ಮೆ ನೋಡ್ಕೊಂಡು ಬನ್ನಿ ಅವಳು ಗೊಜ್ಜು ತಯಾರಿಸುವ ವಿಧಾನ ಮೊದಲು ತೆಂಗಿನ ತುರಿಗೆ ಬೆಳ್ಳುಳ್ಳಿ ಅರುಣ ಮೆಣಸಿನ ಪುಡಿ ಉಪ್ಪಲ್ಲಿ ಹಾಕಿದ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಈಗ ನೋಡಿ ತಯಾರಾಯಿತು ದಿಢೀರ್ ಅವಳು ಗೊಜ್ಜು ಅಂದರೆ ಆಮ್ಲಾ ಗೊಜ್ಜು ಎಸ್ ಮೇಡಮ್ ಸೊ ನಮ್ಮ 2 ರೆಸಿಪೀಸ್ಗಳು ರೆಡಿ ಆಗಿದೆ ಇದ್ರ ಜೊತೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಕುಚ್ಚಲಕ್ಕಿಯ ಒಂದು ಬಾಯ್ಲ್ ರೈಸ್ ಇದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಬಾಯ್ಲ್ ರೈಸ್ ಇದು ಗಂಜಿ ಆಮ್ಲಾ ಗೊಜ್ಜಿಗೆ ಬೆಸ್ಟ್ ಮ್ಯಾಚಿಂಗ್ ಕಾಂಬಿನೇಷನ್ ಅಲ್ವಾ ಟೇಸ್ಟ್ ನೋಡುವ ಮೇಡಮ್ ತಕೊಳ್ಳಿ ಸೊ ಫಸ್ಟ್ ದಾಳಿ ತೋವೆ ಸೊ ನೀವು ಹೇಳ್ದಾಗೆ ಹೇಳಿದ್ರೆ ಎಲ್ಲ ಊಟದಲ್ಲಿ ಇದೊಂದು ಮ್ಯಾಂಡೇಟರಿ ಆಗಿರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಟೇಸ್ಟ್ ಅಂಡ್ ಇದಕ್ಕೆ ಟೇಸ್ಟ್ ಕೊಡ್ತಾ ಇರೋದೇ ಒಗ್ಗರಣೆ ಇದರ ಜೊತೆ ಇಡ್ಲಿ ಇದ್ರೆ ಮಾತನಾಡೋದೇ ಬೇಡ ಅಲ್ವಾ ತುಂಬಾ ಚೆನ್ನಾಗುತ್ತೆ ಅಂಡ್ ಆ ಒಗ್ಗರಣೆ ಅದ್ರ ಜೊತೆಗೆ ನೀವು ಹಾಕಿದಂತಹ ಗ್ರೀನ್ ಚಿಲ್ಲೀಸ್ ಮತ್ತೆ ನಮ್ಮ ಅರುಣಾದವರ ಮಸಾಲ ತೋವೆ ಜೊತೆ ಒಳ್ಳೆ ಬ್ಲೆಂಡಿಂಗ್ ಸೊ ಒಳ್ಳೆ ಏನು ಹೇಳ್ತಾರೆ ಮಸಾಲ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ಊಟಕ್ಕಂತೂ ಚೆನ್ನಾಗಾಗ್ಬೋದು ಸೊ ಇದು ಟೇಸ್ಟ್ ನೋಡುವಾಗಲ್ವಾ ಆಮ್ಲಾ ಗೊಜ್ಜು ನೆಲ್ಲಿಕಾಯಿ ಗೊಜ್ಜು ನೆಲ್ಲಿಕಾಯಿ ಓಕೆ 2 ನಮೂನೆ ನೆಲ್ಲಿಕಾಯಿ ಇದೆ ಅಂತಲ್ಲ ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ಎಂತದ್ದು ಸಣ್ಣ ಸಣ್ಣ ನೆಲ್ಲಿಕಾಯಿ ಅದಕ್ಕೆ ನಾವು ರಾಜಾವಾಳ ಅಂತ ಹೇಳೋದು ಬೆಟ್ಟದ ನೆಲ್ಲಿಕಾಯಿ ಇದು ಇಲ್ಲಿ ಸಿಗೋದಿಲ್ಲ ಕಾಮನ್ ನೆಲ್ಲಿಕಾಯಿ ಓಕೆ ಸೊ ನನ್ಗನಿಸುತ್ತೆ ಇದು ಈ ನೆಲ್ಲಿಕಾಯಿಗೆ ಅಂತ ಹೇಳೋದು ನಾವು ಆಮ್ಲ ದೊಡ್ಡ ನೆಲ್ಲಿಕಾಯಿ ಆವಾಳ ಹೇಗಿದೆಲ್ಲ ಸೂಪರ್ ನೀವು ಹೇಳ್ದಾಗೆ ಈ ನಾವು ಉಪ್ಪು ನೀರಲ್ಲಿ ಹಾಕಿದಂಥ ನೆಲ್ಲಿಕಾಯಿ ಒಂಥರ ಟೇಸ್ಟ್ ಅದು ಅದರ ಜೊತೆ ಈ ಕಾಯಿ ತುರಿ ಏನಿದೆ ಅದು ಪ್ರತಿ ಬೈಟಲ್ಲೂ ಸಿಗುತ್ತೆ ಆ್ಯಂಡ್ ಆ ಮಸಾಲ ಜೊತೆಗೆ ಹುಳಿ ಆ ಎಲ್ಲ ಮಿಕ್ಸಿಂಗ್ ತುಂಬ ಚೆನ್ನಾಗಿದೆ ನೀವು ಹೇಳ್ದಾಗೆ ಒಂದು ಕಡೆ ಇದಿದೆ ಒಂದು ಕಡೆ ಇದಿದೆ ಇನ್ನೊಂದು ಕಡೆ ರೈಸ್ ಇದ್ರೆ ಭರ್ಜರಿ ಭೋಜನ ನಮ್ಮದ್ರಲ್ಲಿ ಫುಲ್ ಮೀಲ್ಸ್ ಸೊ ನೀವು ಹೇಳ್ದಾಗೆ DDT ಅಂತೂ ಖುಷಿ ಆಯ್ತು ಖುಷಿ ಆಯ್ತು ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬರೋದಿಲ್ಲ ಇದ್ರ ಹತ್ತಿರ ಅಲ್ವಾ ಎಸ್ ಮೇಡಮ್ ಥ್ಯಾಂಕ್ ಯು ಅಲ್ವಾ ಮೇಡಮ್ ಅದರ ಜೊತೆಗೆ ನಮ್ದು ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒನ್ ಆಫ್ ದಿ ಬೆಸ್ಟ್ ಆಯಿಲ್ ಇದು ಸೊ ಅವರ ಕಡೆ ಒಂದು ಸಣ್ಣ ಕಾಣಿಕೆ ಹಾಗೇನೆ ಆಕ್ಚುಲಿ ಆಯಿಲ್ ಹೆಸರೇ ಬರುವುದಿಲ್ಲ ಹೌದಾ ಹಾಗಾದ್ರೆ ನೆಕ್ಸ್ಟ್ ಟೈಮ್ ಸನ್ ಪ್ರೀಮಿಯಂ ಅವರ ಕಡೆ ದೊಡ್ಡ ಗಿಫ್ಟ್ ಏನಾದ್ರು ಇರ್ಬೋದು ನಿಮಗೆ ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಸೊ ನೀವು ಸ್ಟ್ರಾಂಗ್ ಇದ್ದೀರಾ ಇನ್ನೂ ಸ್ಟ್ರಾಂಗ್ ಆಗ್ತೀರಾ ಗಂಜಿ ಮಾಡ್ಲಿಕ್ಕೆ ಆಮ್ಲಾ ಗೊಜ್ಜು ಜೊತೆ ಗಂಜಿ ಮಾಡಿ ಇದು ಮಾಡಿ ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಮಾತನಾಡ್ತೀರಾ ಮತ್ತೊಮ್ಮೆ ಯಾವಾಗ್ಲೂ ಬರ್ತಾ ಇರಿ ಮೇಡಮ್ ಎಸ್ ಮೇಡಮ್ ಥ್ಯಾಂಕ್ ಯು ಸೊ ವೀಕ್ಷಕರೇ ನೋಡಿದ್ರಲ್ವಾ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸಿಂಪಲ್ ಆದಂತಹ ರೆಸಿಪಿ ಸಾಧಾರಣವಾಗಿತ್ತು ಬಟ್ ಪ್ರತಿಯೊಂದು ಭೋಜನಕ್ಕೂ ಇಂತಹ ರೆಸಿಪೀಸ್ಗಳಿದ್ರೆ ಭರ್ಜರಿ ಭೋಜನ ಆಗುತ್ತೆ ಅಂಡ್ ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಅಂಡ್ ಮತ್ತೆರಡು ರೆಸಿಪಿಗಳ ಜೊತೆ ನಮ್ಮ ಅಡಿಗೆ ಮನೆಯಲ್ಲಿ ಸಿಗೋಣ ಅಂಡ್ ಅಲ್ಲಿ ತನಕ ಆರೋಗ್ಯವಾಗಿರಿ ಅಂಡ್ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಟೇಕ್ ಕೇರ್ ಬಾಯ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್
ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್, ಅಶ್ವಿನಿ ಹೇರ್ ಆಯಿಲ್. ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.